ಕಾರ್ಕಳದಲ್ಲಿ ಕೋವಿಡ್ 3ನೇ ಅಲೆಯನ್ನ ತಡೆಯಲು ಸರ್ಕಾರ ಈಗಾಗಲೇ ಸಿದ್ಧತೆಯನ್ನ ಮಾಡಿಕೊಂಡಿದೆ. 1 ರಿಂದ 15 ವರ್ಷದೊಳಗಿನ ಮಕ್ಕಳು ಆರೋಗ್ಯವಂತರಾಗಿರಲು 2 ತಿಂಗಳ ಕಾಲ ವಾತ್ಸಲ್ಯ ಎಂಬ ಶಿಬಿರವನ್ನ ಆಯೋಜಿಸಿದ್ದು, ಇದರ ಉದ್ಘಾಟನಾ ಕಾರ್ಯಕ್ರಮವೂ ನಡೆಯಿತು. ಕಾರ್ಕಳದ ಪೇರುವಾಜೆ ಶಾಲೆಯಲ್ಲಿ ನಡೆದ ವಾತ್ಸಲ್ಯ ಶಿಬಿರವನ್ನು ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಅವರು ಶಿಬಿರವನ್ನ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಇವತ್ತಿನ ಆಧುನಿಕ ಕಾಲದಲ್ಲಿ ಖಾಸಗೀಕರಣ, ಉದಾರೀಕರಣ ಹಾಗೂ ಜಾತೀಕರಣ ನಡೆಯುತ್ತಿದೆ. ಅದರಲ್ಲೂ ಅಂತಃಕರಣ ನೋಡುತ್ತಿದ್ದೇವೆ. ಯಾವ ಮನುಷ್ಯನಲ್ಲಿ ಅಂತಃಕರಣ ಇಲ್ಲವೋ ಅಲ್ಲಿ ಮಾನವ ಬದುಕಿಗೆ ಬೇಕಾದಂತ ವಾತಾವರಣ ಇರುವುದಿಲ್ಲ ಎಂದು ಹೇಳಿದರು. ಯಾವ ಸಮಾಜದಲ್ಲಿ, ಯಾವ ಕುಟುಂಬದಲ್ಲಿ, ಯಾವ ಮನುಷ್ಯನ ಹೃದಯದಲ್ಲಿ ಅಂತಃಕರಣ ಇಲ್ಲವೋ ಅಲ್ಲಿ ಮಾನವ ಬದುಕಬೇಕಾಗಿರುವಂಥ ವಾತಾವರಣ ಖಂಡಿತವಾಗಿ ಇರುವುದಿಲ್ಲ. ಇಲ್ಲಿ ನಡೆಯುತ್ತಿರುವಂಥ ಈ ಜಾಗತೀಕರಣದ ಒಂದು ಸಂದರ್ಭದಲ್ಲಿ ಈ 3 ಇದೆ: ಖಾಸಗೀಕರಣ, ಉದಾರೀಕರಣ, ಜಾಗತೀಕರಣ. ಈ 3 ಹೈವೇಗಳು. ಈ 3 ಹೈವೇಗಳಿಗೆ ಅಂತಃಕರಣ ಅನ್ನುವಂಥ ಒಂದು ಸ್ಪೀಡ್ ಬ್ರೇಕರ್ ಅವಶ್ಯಕತೆ. ಆ ಸ್ಪೀಡ್ ಬ್ರೇಕರ್ ಯಾಕೆ ಅವಶ್ಯಕತೆ ಇದೆ ಅಂತಂದರೆ, ನಿಮ್ಮ ಜೊತೆಗಿರುವಂಥ ಬಡ ಮಕ್ಕಳನ್ನು ನೋಡಿ, ಆ ಕುಟುಂಬಗಳನ್ನು ನೋಡಿ, ನಿಮ್ಮಲ್ಲಿರುವಂಥ ಮಾನವೀಯ ಗುಣಗಳನ್ನು ನೀವು ಮೆಲುಕು ಹಾಕಿ ಈ ಸಮಾಜದಲ್ಲಿ ಕೊಡುವ ಮುಖಾಂತರ ಸಮಾಜ ಶ್ರೀಮಂತ ಆಗ್ತದೆ ಹೊರತಾಗಿ. ಆನಂತರ ಮಾತನಾಡಿದ ಶಾಸಕ ಸುನೀಲ್ ಕುಮಾರ್ ಅವರು, ಕಳೆದ 1 ವರ್ಷದಿಂದ ದೊಡ್ಡ ಪ್ರಮಾಣದಲ್ಲಿ ಆರೋಗ್ಯ ಸಂಬಂಧಪಟ್ಟ ಆತಂಕಗಳು ನಿರ್ಮಾಣವಾಗಿ ಅದರಿಂದ ಹೊರಬರುವ ಪ್ರಯತ್ನಗಳು ಎಲ್ಲರ ಮನೆಯಲ್ಲಿ ಕೂಡ ನಡೆಯುತ್ತದೆ. ಕೋವಿಡ್ ದೊಡ್ಡ ಪ್ರಮಾಣದಲ್ಲಿ ಜನಜೀವನದಲ್ಲಿ ಆತಂಕ ಉಂಟು ಮಾಡಿದೆ. ನಮ್ಮ ಊರಿನ ನಮ್ಮ ಮಕ್ಕಳ ರಕ್ಷಣೆ ಮಾಡುವಂತ ಜವಾಬ್ದಾರಿ ನಮ್ಮದಾಗಿದೆ ಎಂದು ಹೇಳಿದರು. 3ನೇ ಅಲೆ ಬರುತ್ತೆ ಎನ್ನುವಂತ ಸಂಗತಿಗಳು ಗೊತ್ತಾದಾಗ ನಮ್ಮೂರಿನ, ನಮ್ಮ ತಾಲೂಕಿನ ಮಕ್ಕಳ ರಕ್ಷಣೆಯನ್ನು ಮಾಡಬೇಕಾಗಿರುವಂಥದ್ದು ಬಹಳ ದೊಡ್ಡ ಪ್ರಮಾಣದ ಜವಾಬ್ದಾರಿ ನಮ್ಮೆಲ್ಲರದು ಕೂಡ. ಈ ಹಿನ್ನೆಲೆಯಲ್ಲಿ ಚರ್ಚೆಯನ್ನು ಮಾಡಿದಾಗ ನಮಗೆ ಬಹಳ ದೊಡ್ಡ ಸಲಹೆಯನ್ನು ಕೊಟ್ಟು ಅದಕ್ಕೆ ಬೆನ್ನನ್ನು ತಟ್ಟಿ ಮುಂದೆ ಕಳಿಸಿದಂಥವರು ಸನ್ಮಾನ್ಯ ಗೃಹ ಸಚಿವರಾದಂಥ ಎಸ್.ಆರ್. ಬೊಮ್ಮಾಯಿ ಅವರು. 3ನೇ ಅಲೆಯನ್ನು ಕಣ್ಮುಂದೆ ಇಟ್ಟುಕೊಂಡು, ಮಕ್ಕಳ ಆರೋಗ್ಯವನ್ನು ಕಣ್ಮುಂದಲ್ಲಿಟ್ಟುಕೊಂಡು ಒಂದು ಹೆಲ್ತ್ ಚೆಕಪ್ ಕ್ಯಾಂಪನ್ನು ನೀನು ಎಲ್ಲ ಕಡೆ ಮಾಡು ಅಂತೇಳಿ ನನ್ನ ಹತ್ರ ಅವರು ಚರ್ಚೆಯನ್ನು ಮಾಡಿ ಅದಕ್ಕೆ ಬೇಕಾದಂಥ ಎಲ್ಲ ಸಲಹೆ ಸೂಚನೆಗಳನ್ನು ಅವರು ಕೊಟ್ಟಿದ್ದರಿಂದ ಇವತ್ತು ವಾತ್ಸಲ್ಯ ಕಾರ್ಯಕ್ರಮ ಕಾರ್ಕಳ ತಾಲೂಕಿನಲ್ಲಿ ಮೂಡಿ ಬರ್ತಾ ಇದೆ ಅಂತ ಹೇಳಲಿಕ್ಕೆ ನಂಗೆ ಅತ್ಯಂತ ಸಂತೋಷ ಇದೆ. ನಾನು ಇಡೀ ತಾಲೂಕಿನ ಜನರ ಪರವಾಗಿ ಮಾನ್ಯ ಗೃಹ ಸಚಿವರನ್ನು ಅಭಿನಂದಿಸ್ತೇನೆ. ಯೋಚನೆಗಳು, ಎಲ್ಲ ರೀತಿಯಾದಂಥ ವ್ಯವಸ್ಥೆಗಳನ್ನು ಮಾಡಬೇಕಾಗಿದೆ. ಇವತ್ತು ಅದನ್ನು ಮಾಡುವಂಥ ಪ್ರಕ್ರಿಯೆಯನ್ನ ಎಲ್ಲ ಹಂತಗಳಲ್ಲಿ ಇವತ್ತು ನಾವು ಮಾಡ್ತಾ ಇದ್ದೇವೆ. ವೇದಿಕೆಯಲ್ಲಿ ಉಡುಪಿ ಜಿಲ್ಲಾಧಿಕಾರಿ ಜಗದೀಶ್, ಜಿಲ್ಲಾ ಆರೋಗ್ಯ ಅಧಿಕಾರಿ, ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾ ಅಧಿಕಾರಿ, ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ, ಪುರಸಭೆ ಅಧ್ಯಕ್ಷರು ಇನ್ನಿತರರು ಉಪಸ್ಥಿತರಿದ್ದರು. ಕೆಎಂ ಖಲೀಲ್, ವಿ4 ನ್ಯೂಸ್, ಕಾರ್ಕಳ.